ಹುಬ್ಬಳ್ಳಿಯಲ್ಲಿ ಇಂದು ಹುಬ್ಬಳ್ಳಿ ರೌಂಡ್ ಟೇಬಲ್ 37 ಹಾಗೂ ಹುಬ್ಬಳ್ಳಿ ಲೇಡಿ ಸರ್ಕಲ್ 45 ವತಿಯಿಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಆಚರಣೆ ಮಾಡಲಾಯಿತು. ಮಾನಸಿ ಕೊಠಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಹೆಣ್ಣು ಮಕ್ಕಳು ಬಲಶಾಲಿ ಮತ್ತು ಸ್ವತಂತ್ರರಾಗಬೇಕು, ಜೊತೆಗೆ ರೋಗದ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಆರೋಗ್ಯ ವರ್ಧನೆಗಾಗಿ ಔಷಧಿಗಳನ್ನು ಹಾಗೂ ನೀರಿನ ಬಾಟಲ್ ಹಾಗೂ ಪಠ್ಯ ಪುಸ್ತಕವನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರೌಂಡ್ ಟೇಬಲ್ ಅಧ್ಯಕ್ಷೆ ಮಾನಸಿ ಕೊಟ್ಟಾರಿ, ಯೋಗಿತಾ ಮಾನೆ, ಡಾಕ್ಟರ್ ಉಮೇಶ್ ಕಲ್ಲಿಗೇರಿ, ವೇದಿಕಾ ಮೂಲಗುಂಡ ಭಾಗಿಯಾಗಿದ್ದರು. ಸೊ ಪದ್ಮಾವತಿ ಕೇಳಿದ್ದು ಹೋದ ತಿಂಗಳೇ ಕೇಳಿದ್ರು. ಸೊ ಹೆಣ್ಣು ಮಕ್ಕಳ ದಿನಾಚರಣೆಯಲ್ಲಿ ಆಚರಿಸ್ತಾ ಇದ್ದೀವಿ. ಹೆಣ್ಣು ಮಕ್ಕಳನ್ನ ಬೆಳೆಸಬೇಕು, ರಕ್ಷಿಸಬೇಕು ಮತ್ತೆ ಪೋಷಿಸಬೇಕು, ಅದು ಅವರ ಉದ್ದೇಶ. ನೀವು ಕೂಡ ಈ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು. ಹೆಣ್ಮಕ್ಳು ಓದಿದ್ರೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮತ್ತೆ ಏನು ಹೆದರಬೇಡಿ, ಜೀವನದಾಗ ಏನು ಬಂದ್ರು ಕಷ್ಟ ಬಂದ್ರು ಮುಂದೆ ಭಗವಂತ ದಾರಿ ತೋರಿಸ್ತಾನೆ. ಏನೋ ಒಂದು ತಪ್ಪ ಆಗಿರ್ತದೆ ಅಥವಾ ಏನೋ ಒಂದು ಜಟ್ ಬಂದಿರ್ತದೆ.